ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿ ಶ್ರೀ ಪರಂಜ್ಯೋತಿ ಮಾತೃ ಮಂಡಳಿ ಸಂಧ್ಯಾ ಭಜನೋತ್ಸವ ಸಮಿತಿದ ಒಟ್ಟು ಸೇರಿಗೆಡು ಲೋಕ ಕಲ್ಯಾಣಾರ್ಥವಾದ ನಡತೊಂದುಪ್ಪುನ 48 ದಿನಲೆದ ಸಂಧ್ಯಾ ಭಜನಾ ಸಂಕೀರ್ತನೆದ 4ನೇ ದಿನ ಗುರುವಾರ ಭಯದ ಭಜನಾ ಸಂಕೀರ್ತನೆಗೆ ಶ್ರೀಮತಿ ಸುಧಾರಾಣಿ ಶಿವರಾಜ್ ದಂಪತಿಲು ತುಡರ್ ಬೆಳಗಾದ ಚಾಲನೆ ಕೊರಿಯರು. ನಿರಂತರವಾಗಿ ನಡೆಯುತ್ತಾ ಬಂದಿರುತ್ತದೆ. 3 ದಿನಗಳ ನಡುವೆ ಹಿಂದೆ 4ನೇ ದಿನದ ಭಜನಾ ಸಂಕೀರ್ತನ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ. 3 ದಿನಗಳಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ದೂರ ದೂರಗಳಿಂದ ಭಕ್ತಾದಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಇಂದು 4ನೇ ದಿನದ ದೀಪ ಪ್ರಜ್ವಲನೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಸುಧಾರಾಣಿ ಶಿವರಾಜ್ ಕೆಎಸ್ಆರ್ಪಿ ಅವರು ಆಗಮಿಸಿರುತ್ತಾರೆ. ಪ್ರಸ್ತುತ ಸುಧಾರಾಣಿ ಮೇಡಮವರು
ಅಸೇಗೋಡಿ ಶ್ರೀ ಪರಂಜ್ಯೋತಿ ಮಾತೃ ಮಂಡಳಿ ದಕ್ಲು ಭಜನಾ ಸಂಕೀರ್ತನೆ ನಡಪಾತ್ ಕೊರಿಯರು. नमामि विघ्नेश्वर पादपङ्कजं वक्रतुण्ड महाकाय कोटिसूर्या समप्रभा निर्विघ्नं कुरु मे देव सर्वकार्येषु सर्वदा। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरवे नमः।
पार्वती हृदयानन्दं शास्त्रारं प्रणमाम्यहम् स्वामी शरणमय्यप्पा स्वामी शरणमय्यप्पा स्वामी शरणमय्यप्पा ಕರೆದರೆ ಬರಬಾರದೆ ಕರುಣೆಯ ಬಾರಿದೆ ಕರೆದರೆ ಬರಬಾರದೆ ಕರುಣೆಯ ಬಾರಿದೆ ದೂರವರ್ಣನೆ ಚಾಮರ ಕರ್ಣನೆ ದೂರವರ್ಣನೆ ಚಾಮರ ಕರ್ಣನೆ ಜಗನ್ನಾಥ ಆನಂದದಾತ ಕರೆದರೆ ಬರಬಾರದೆ ಕರುಣೆಯ ಬಾರಿದೆ ಕರೆದರೆ ಬರಬಾರದೆ ಕರುಣೆಯ ಬಾರಿದೆ ಯುಗಯುಗದಲ್ಲೋ ಅವತರಿಸಿ ನೀನು ಮರುಗಿದೆ ಮರೆಸಿದ ಧನುಜರನು ಯುಗಯುಗದಲ್ಲೋ ಅವತರಿಸಿದೆ ನೀನು ಮರುಗಿದೆ ಮರೆಸಿದ ಧನುಜರನು ಶರಣ ಜಲದ ಮೊರೆಗೇಳಿ ಹರಸುತ್ತ ಶರಣ ಜಲದ ಮೊರೆಗೇಳಿ ಹರಸುತ್ತ ಏಳು ಬೆಟ್ಟದ ಮೇಲೆ ತಿರುಮಲರಾಯನ ದೇವಳವಿಹುದು ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು ವೆಂಕಟರಮಣನು ಎಂತವನು ವೆಂಕಟರಮಣನು ಎಂತವನು ಶರಣರ ಕಾಯುವ
ಲಕ್ಷ್ಮೀ ನಿನ್ನ